ಅನಿಲ್ ಕುಮಾರ್ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಮುಖ್ಯಾಧಿಕಾರಿಯವರು, ನಮ್ಮೆಲ್ಲರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವವರು ಶ್ರೀಮತಿ ಪೂರ್ಣಕಲಾ ಮೇಡಮ್, ಇವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು. ಸುಮಾರು 2 ವರ್ಷದಿಂದ ಒದ್ದಾಡ್ತಾ ಇದ್ದೆವು. ಈಗ ಸರ್ಕಾರ ಹೊಸ ರೂಲ್ಸ್ ಏನು ಮಾಡಿದೆ ಅಂದರೆ, ನೇರವಾಗಿ ಅವರನ್ನು ತಗೊಂಡು ನೇರ ಪಾವತಿ ಮಾಡೋದು. ಕೋಟೆಕಾರ್ ಪಟ್ಟಣ ಪಂಚಾಯತ್ ನಿಧಿಯಿಂದಲೇ ಅವರಿಗೆ ನೇರವಾಗಿ ಹಣವನ್ನು ಪಾವತಿ ಮಾಡುವಂಥದ್ದು. ಯಾವುದೇ ಕಾಂಟ್ರಾಕ್ಟರ್ ಇಲ್ಲ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಅವರನ್ನು ನಾವು ನೇಮಿಸಿಕೊಳ್ತೇವೆ. ಈ ನಿಟ್ಟಿನಲ್ಲಿ ನಾವು ಸುಮಾರು ಒಂದು ತಿಂಗಳಿಂದ DC ಅವರ ಹತ್ರ ಎಲ್ಲ ಮಾತಾಡಿ ಪರ್ಮಿಷನ್ ಸಿಕ್ಕಿದೆ. ಈಗ ನಾವು ಆಗಸ್ಟ್ 1ರಿಂದ 12 ಮಂದಿ, ಯಾಕೆಂದರೆ ಒಂದು 700 ಜನರಿಗೆ ಒಂದು ಪೌರ ಕಾರ್ಮಿಕರನ್ನು ನಾವು ನೇಮಿಸಿಕೊಳ್ಬೇಕಿತ್ತು. ಒಂದಂದರೆ ನಮಗೆ ಸುಮಾರು 25 ಮಂದಿ ನಮಗೆ ಪೌರ ಕಾರ್ಮಿಕರು ಬೇಕಾಗಿತ್ತು ಈ ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ. ಯಾಕೆಂದರೆ ಪಟ್ಟಣ ಪಂಚಾಯತ್ ನಿಧಿಯಿಂದಲೇ ಅವರಿಗೆ ಪಾವತಿಸುವ ಕಾರಣ ಮತ್ತು ನಮ್ಮಲ್ಲಿ ಯಾವುದೇ ಕಮರ್ಷಿಯಲ್ ಏರಿಯಾಗಳು ಇಲ್ಲದೇ ಇರುವ ಕಾರಣ ನಾವು 12 ಮಂದಿ ಸಾಕು ಅಂತ ಈಗ ನಿರ್ಧರಿಸಿಕೊಂಡು 12 ಮಂದಿಯನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಸುಮಾರು 4 ಮಂದಿ ಬಂದಿದ್ದಾರೆ. ಅದಕ್ಕೆ ಮೊದಲು ನಾವು ಸ್ಥಳೀಯರಿಗಾಗಿ ಪ್ರಾಶಸ್ತ್ಯ ಕೊಟ್ಟೆವು. ಸ್ಥಳೀಯರು ಯಾರಿದ್ದಾರೆ ಅವರನ್ನು ತಗೊಂಡು ನಾವು ಮತ್ತೆ ಉಳಿದವರಿಗೆ ಬೇರೆ ಕಡೆಯವರಿಗೆ ಆಯ್ಕೆ ಮಾಡಿಕೊಳ್ಳುವ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ನಾವು ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮಗೆ ಒಬ್ಬರು ಮಾತ್ರ ಸಿಕ್ಕಿದ್ದು. ಉಳಿದ ಮಂಗಳೂರು, ಪಾಂಡೇಶ್ವರ, ಶಕ್ತಿನಗರದಿಂದ ನಾವು ಸುಮಾರು 6 ಮಂದಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಇವತ್ತು 4 ಮಂದಿ ನಮ್ಮ ಮಂಗಳೂರಿನವರು ಬಂದಿದ್ದಾರೆ, ಮತ್ತೆ 6 ಮಂದಿಯನ್ನು ನಾವು ಹೊರಗಿನವರನ್ನು ತಗೊಂಡಿದ್ದೆವು. ಯಾಕಂದರೆ ಇಲ್ಲಿಯವರು ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ಅವರಿಗೆ ಕೂಡ ಗೊತ್ತಿದೆ ಪೌರ ಕಾರ್ಮಿಕರಂದ್ರೆ ಏನು ಅಂತ. ಯಾವುದೇ ಚರಂಡಿ ಕ್ಲೀನ್ ಮಾಡಬೇಕಾಗ್ತದೆ, ಗಿಡಗಂಟಿಗಳನ್ನು ಕಟ್ ಮಾಡಬೇಕಾಗ್ತದೆ, ಯಾವುದೇ ಪಬ್ಲಿಕ್ ಟಾಯ್ಲೆಟ್ಗಳು, ಕಮರ್ಷಿಯಲ್ ಟಾಯ್ಲೆಟ್ಗಳಿದ್ದರೆ ಅದನ್ನು ನಿರ್ವಹಿಸಬೇಕಾದ್ದು ನಮ್ಮ ಪೌರ ಕಾರ್ಮಿಕರ ಅದೇ ಕರ್ತವ್ಯ ಆಗಿರ್ತದೆ. ಅದರ ಜೊತೆಯಲ್ಲಿ ಕಸ, ನಾವಿವತ್ತು ಪೌರ ಕಾರ್ಮಿಕರನ್ನು ತಗೊಂಡ ಕೂಡಲೇ ನಮಗೆ 2 ಆಟೋ ಟಿಪ್ಪರನ್ನು ಕೂಡ ನಾವು 14ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ತಗೊಂಡಿದ್ದೇವೆ. ಅದಕ್ಕೆ ಕೂಡ ಡ್ರೈವರ್ಸ್ಗಳನ್ನು ನಾವು ನೇಮಕ ಮಾಡಿಕೊಂಡಿದ್ದೇವೆ. ಡ್ರೈವರ್ಸ್ಗಳನ್ನು ಅಂದರೆ ನೇರ ನೇಮಕ ಏಜೆನ್ಸಿ ಇದ್ದಾರೆ, ಏಜೆನ್ಸಿ ಮೂಲಕ ನಾವು ಗುತ್ತಿಗೆ ಆಧಾರದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಈಗ 2 ಡ್ರೈವರ್ಸ್ ಕೂಡ ಇದ್ದಾರೆ, ನಮಗೆ 2 ಆಟೋ ಟಿಪ್ಪರ್ ಕೂಡ ಬಂದಿದೆ. ನಾವು ಏನು ಮಾಡ್ತೀವಿ ಅಂದರೆ, ಇವತ್ತಿಂದ ನಾವು ಡೋರ್ ಟು ಡೋರ್ ಕಲೆಕ್ಷನ್ಗೆ ಚಾಲನೆ ಕೊಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ನಮ್ಮ ಎಕೋ ಕ್ಲಬ್ ಬೇರೆ ಪ್ರೌಢಶಾಲೆಯಲ್ಲಿ ನಾವು ಎಕೋ ಕ್ಲಬ್ ಮೂಲಕ ಇದನ್ನು ಉದ್ಘಾಟನೆ ಮಾಡುವಂಥ ಆಲೋಚನೆ ಮಾಡಿಕೊಂಡು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈಗ ವನ ಮಹೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇದೆ. ವನ ಮಹೋತ್ಸವದಲ್ಲಿ ಕೂಡ ನಾವು ಈ ಶಾಲೆಯಲ್ಲಿ ಗಿಡಗಳನ್ನು ನೆಟ್ಟು ಅದನ್ನು ಚಾಲನೆ ಕೊಡುವಂತಿದ್ದೇವೆ. ಯಾಕೆಂದರೆ ಇದಕ್ಕಿಂತ ಮೊದಲು ನಾವು ಸ್ಮಶಾನಗಳಲ್ಲಿ, ನಮ್ಮದು ಮಾಡೂರಲ್ಲಿ ಹಿಂದೂ ರುದ್ರಭೂಮಿ ಇದೆ, ಅಲ್ಲಿ ಕೂಡ ನಾವು ಗಿಡಗಳನ್ನು ನೆಟ್ಟು ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಈ ಶಾಲೆಯಲ್ಲಿ ಮಕ್ಕಳ ಜೊತೆಯಲ್ಲಿ ನಾವು ಸೇರಿಕೊಂಡು ವನ ಮಹೋತ್ಸವಕ್ಕೆ ಕೂಡ ನಾವು ಇವತ್ತು ಚಾಲನೆ ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಪೌರ ಕಾರ್ಮಿಕರೇ ಬಂದು ಕೆಲಸ ಮಾಡಬೇಕು ಅಂತ ಏನಿಲ್ಲ, ಅವರ ಹತ್ರ ನಾವು ಹೇಗೆ ಕೆಲಸ ತಗೊಳ್ಬೇಕು, ಅವರನ್ನು ಹೇಗೆ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಅವರ ಹತ್ರ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ಏನೇನು ಕೆಲಸಗಳಿದೆ, ಏನು ಕೆಲಸ ನೀವು ಮಾಡಬೇಕು ಅಂತ ಹೇಳೋದನ್ನು ಹೇಳಿಕೊಂಡು ಅವರನ್ನು ನಾವು ನೇಮಕಾತಿ ಮಾಡಿದ್ದೇವೆ. ಅದಕ್ಕೆ ನಮಗೆ ಕಷ್ಟ ಆಗಲಿಕ್ಕಿಲ್ಲ. ಇವರನ್ನೆಲ್ಲ ನೋಡಿಕೊಳ್ಳಲಿಕ್ಕೆ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಆರೋಗ್ಯ ನಿರೀಕ್ಷಕರನ್ನು ಕೂಡ ನಾವು ಏಜೆನ್ಸಿ ಥ್ರೂ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದೆಲ್ಲ ನಮಗೆ ನಮ್ಮ ಪಟ್ಟಣ ಪಂಚಾಯತ್ ನಿಧಿಗೆ, ನಮಗೆ ನಮ್ಮ ಪಟ್ಟಣ ಪಂಚಾಯತ್ ಅನುದಾನದಲ್ಲೇ ನಾವು ಇವರನ್ನೆಲ್ಲ ನಿರ್ವಹಿಸಬೇಕಾಗ್ತದೆ. ಇವರಿಗೆ ಸಂಬಳವನ್ನು ಸರ್ಕಾರ ಗೌರ್ಮೆಂಟಿಂದ ನಮಗೆ ಹೆಲ್ತ್ ಇನ್ಸ್ಪೆಕ್ಟರ್ ಪರ್ಮನೆಂಟಾಗಿ ನಮಗೆ ಸಿಕ್ತಿದ್ರೆ ಅದು ಗೌರ್ಮೆಂಟಿಂದ ನಮಗೆ ಸಂಬಳ ಕೊಡ್ತಿದ್ರು. ಇದೆಲ್ಲ ನಾವು ನಮಗೆ ಹೊರೆ ಆಗ್ತಾ ಇದೆ ಈಗ ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ. ಇದನ್ನೆಲ್ಲ ನಿರ್ವಹಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಾವು ಡೋರ್ ಟು ಡೋರ್ ಮನೆಯಿಂದ ಕಸ ವಿಲೇವಾರಿ ಮಾಡಬೇಕಾಗಿದೆ. ಅದನ್ನು ನಾವು ಇವತ್ತಿಂದ ಚಾಲನೆ ಮಾಡ್ತಾ ಇದ್ದೇವೆ. ನಮಗೆ ನೀವು ಮಕ್ಕಳಿದ್ದೀರಿ, 81 ಮಕ್ಕಳಿದ್ದಾರೆ. ನಿಮ್ಮ ಮೂಲಕ ಹೇಗೆ ನಾವು ಮೂಲದಲ್ಲಿ ಕಸವನ್ನು ಬೇರ್ಪಡಿಸಬೇಕು, ಪ್ಲಾಸ್ಟಿಕ್ ಬೇರೆ, ಹಸಿ ಕಸ ಬೇರೆ. ಈಗ ನಿಮಗೆ ಗೊತ್ತಿರ್ಬೋದು ಒಣ ಕಸ ಅಂದರೆ ಏನು, ಹಸಿ ಕಸ ಅಂದರೆ ಏನು. ನಿಮಗೆ ಪ್ರತಿಯೊಂದು ಎಕೋ ಕ್ಲಬ್ಗಳಲ್ಲಿ ಅದನ್ನೇ ಟೀಚ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಅದನ್ನು ಮಾಡಿಸ್ತಾ ಇದ್ದಾರೆ. ಯಾಕೆ ಮಕ್ಕಳು ನೀವೇನು ಮಾಡಬೇಕಂದ್ರೆ, ಪ್ರತಿಯೊಂದು ಮನೆಯಲ್ಲಿ ನಾವು ಮೂಲದಲ್ಲಿ ಹೇಗೆ ಕಸವನ್ನು ವಿಂಗಡಿಸಬೇಕು, ಪ್ಲಾಸ್ಟಿಕ್ ಬೇರೆ, ಒಣ ಕಸ ಬೇರೆ ಮತ್ತು ಹಸಿ ಕಸ ಬೇರೆ. ಈಗಲೇ ನೀವು ಮನೆಯಲ್ಲಿ ಹೋಗಿ ನೀವೇ ನಮಗೆ ಇವತ್ತು ಮಾಧ್ಯಮ ಏನು ಪ್ರಚಾರದವರು ನಿಮ್ಮಿಂದ ನಮಗೆ ಎಲ್ಲ ಸಹಾಯ ಆಗಬೇಕು. ಈ ಒಂದು ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ, ನಿಮ್ಮ ಮನೆಯ ಪಕ್ಕದ ಮಕ್ಕಳಿಗೆ ಹೇಳಿದರೆ ಆ ಮನೆಯಲ್ಲಿ ಕೂಡ ಅವರು ವಿಂಗಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲವನ್ನು ಡಂಪ್ ಮಾಡಿ ನಾವು ತಗೊಂಡೋದ್ರೆ ಏನಾಗ್ತದೆ ಅಂದರೆ ನಮಗೆ ಕಷ್ಟ ಆಗ್ತದೆ. ಅದನ್ನು ವಿಂಗಡಿಸಿಕೊಂಡು ಮಾಡಿದರೆ ಹಸಿ ಕಸ ಗೊಬ್ಬರ ಆಗಲಿಕ್ಕೆ ಸುಲಭ ಆಗ್ತದೆ. ಪ್ಲಾಸ್ಟಿಕ್ ನಿಮಗೆ ಗೊತ್ತಿದೆ, ಇಲ್ಲಿ ಕೂಡ ಕರಗುವುದಿಲ್ಲ, ನೀರಲ್ಲಿ ಕರಗುವುದಿಲ್ಲ, ಮಣ್ಣಲ್ಲಿ ಕರಗುವುದಿಲ್ಲ. ಈ ಮರದ ಬೇರುಗಳನ್ನು ಅದು
ಸರಿಯಾಗಿ ಬೆಳೀಲಿಕ್ಕೆ ಬಿಡ್ತಾ ಇಲ್ಲ. ಅದ ಕಾರಣ ನೀವು ನಿಮ್ಮ ಮನೆಯಲ್ಲಿ ಹೇಗೆ ವಿಂಗಡಿಸ್ಬೇಕು ಅಂತ ನೀವು ಹೇಳಿಕೊಟ್ರೆ ಎಲ್ಲರೂ ಕಲಿತಾರೆ. ಅದರಿಂದ ಮಕ್ಕಳಿಂದ ಮಕ್ಕಳಿಗೆ ಹೋಗಿ ನಮಗೆ ಆ ಜವಾಬ್ದಾರಿ ಕಡಿಮೆ ಆಗ್ತದೆ. ನಿಮ್ಮಲ್ಲಿ ವಿಂಗಡಣೆಯ ಕೆಲಸವನ್ನು ನೀವು ಮಾಡಲಿಕ್ಕೆ ರೆಡಿಯಾಗಿರ್ತೀರಿ. ಇದನ್ನು ನೀವು ಮಕ್ಕಳು ಮಾಡಬೇಕು. ನಿಮ್ಮ ಏರಿಯಾದಲ್ಲಿ ಯಾರು ಜಾಸ್ತಿ ಮಾಡ್ತೀರಿ ಅವರಿಗೆ ಬೇಕಾದ್ರೆ ನಾವು ಎಕೋ ಕ್ಲಬ್ ಮೂಲಕ ಸ್ಪರ್ಧೆ ಇಟ್ಟುಕೊಂಡು ಮುಂದೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು. ಪ್ಲಾಸ್ಟಿಕ್ ರಹಿತ ನಾವೀಗ ಕೊಟ್ಟಕಾರ ಪಟ್ಟಣ ಪಂಚಾಯತ್ ಈಗ ಫಸ್ಟ್ ನಮಗೆ ಪೌರ ಕಾರ್ಮಿಕರು ಸಿಕ್ಕಿದ್ದಾರೆ. ಇಲ್ಲಿ ನಮಗೆ ಈಗ ಮಾಡಲಿಕ್ಕೆ ಕಷ್ಟ. ಈಗ ಫಸ್ಟಿಗೆ ನಾವು ವಿಂಗಡಣೆ ಮೂಲದಲ್ಲೇ ವಿಂಗಡಿಸಿಕೊಂಡು ನಾವು ಕಸವನ್ನು ತಗೊಂಡ್ರೆ ಮುಂದೆ ಅದು ನಮಗೆ ಹೆಲ್ಪ್ ಆಗ್ಬೋದು. ಈ ಕೊಟ್ಟಕಾರನ್ನು ಪ್ಲಾಸ್ಟಿಕ್ ಮುಕ್ತ ಕೊಟ್ಟಕಾರ ಪಟ್ಟಣ ಪಂಚಾಯತ್ ಅಂತ ಘೋಷಿಸಲಿಕ್ಕೆ ನಮಗೆ ಸುಲಭ ಆಗ್ಬೋದು ಅಂತ ಆಲೋಚನೆ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು. ನೀವು ಮನೆಯಲ್ಲಿ ಹೋಗಿ ಅದನ್ನು ವಿಂಗಡಣೆ ಬಗ್ಗೆ ಹೇಳಬೇಕು. ಕಸವನ್ನು ದಾರಿಗೆ ಬಿಸಾಡಿದರೆ, ರೋಡಿಗೆ ಬಿಸಾಡಿದರೆ ಅಂಥದ್ದನ್ನು ನಮಗೆ ಮಾಹಿತಿ ಕೊಟ್ಟರೆ ನಮಗೆ ಕೂಡ ಸ್ವಲ್ಪ ಕಸ ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ಸುಲಭ ಆಗ್ಬೋದು ಅಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಟ್ಟಿದ್ದೇವೆ. ನಿಮಗೆಲ್ಲರೂ ಮಕ್ಕಳಿಗೆ ಈ ಇದರಲ್ಲಿ ನಮಗೆ ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ನಮ್ಮಲ್ಲಿ ತೊಡಗಿಕೊಳ್ಳಿ. ಸರ್ಕಾರದಿಂದ ನಮಗೆ ಪ್ರಸ್ತಾವನೆಯನ್ನು ಕೊಡದ ಕಾರಣ ತುಂಬ ಲೇಟ್ ಆಯಿತು. ಇವತ್ತು ನಾವು ಪಟ್ಟಣ ಪಂಚಾಯತಿನಿಂದ ನಿಧಿಯಿಂದಲೇ ಅವರಿಗೆ ಅನುದಾನವನ್ನು ಕೊಟ್ಟು ಅವರನ್ನು ಸುಮಾರು 12 ಮಂದಿಯಲ್ಲಿ ಇವತ್ತು ಪೌರ ಕಾರ್ಮಿಕರನ್ನು ನಾವು ನೇಮಿಸಿದ್ದೇವೆ. ಇವಾಗ ಪಟ್ಟಣ ಪಂಚಾಯತಿನ ಸದಸ್ಯರಾದ ನಂತರ ಇಲ್ಲಿ MP ಇರಲಿ MLA ಇರಲಿ ಸ್ಥಳೀಯವಾಗಿ ಜನರಿಗೆ ಸಿಗುವುದು ಪಟ್ಟಣ ಪಂಚಾಯತಿನ ಸದಸ್ಯರು. ಯಾವ ಏರಿಯಾ ನೋಡಿದರೂ ನಮಗೆ ಅಲ್ಲಿ ಸ್ವಚ್ಛತೆ ಇಲ್ಲ, ಇಲ್ಲಿ ಸ್ವಚ್ಛತೆ ಇಲ್ಲ, ಅಲ್ಲಿ ಕಸ ಉಂಟು, ಹೀಗೆ ಜನರ ಬೇಡಿಕೆ ತುಂಬ ಉಂಟು. ಅದನ್ನು ಬಿಟ್ಟು ಇವತ್ತು ನಾವು 12 ಜನವರನ್ನು ಪೌರ ಕಾರ್ಮಿಕರನ್ನು ನೇಮಕ ಮಾಡಿ ಅವರ ಮುಖಾಂತರ ಇಡೀ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿಯನ್ನು ರಾಜ್ಯದಲ್ಲಿ ಒಂದು ಸ್ವಚ್ಛತೆಯಲ್ಲಿ ಪ್ರಥಮ ಸ್ಥಾನವನ್ನು ಮಾಡಬೇಕಾದ್ರೆ ಅದಕ್ಕೆ ಪಟ್ಟಣ ಪಂಚಾಯತಿಯಿಂದ ಇವತ್ತು ಏನು ನೇಮಕ ಹಾಕಿದ್ದಾರೆ ಅವರ ಸಹಕಾರ ಮತ್ತು ಗ್ರಾಮಸ್ಥರ ಸಹಕಾರವನ್ನು ಸಿಕ್ಕಿದರೆ ಮಾತ್ರ ಅದು ಒಂದು ಕೋಟೆಕಾರ ಪಟ್ಟಣ ಪಂಚಾಯತ್ ಸ್ವಚ್ಛತೆಯಲ್ಲಿ ನಮ್ಮ ಮಾದರಿ ಪಟ್ಟಣ ಪಂಚಾಯತ್ ಆಗಲಿಕ್ಕೆ ಸಾಧ್ಯ ಉಂಟು. ಅದರ ಒಟ್ಟಿಗೆ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಧೀರಜ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದರ ಒಟ್ಟಿಗೆ ನಮಗೆ ಇಲ್ಲಿ ಡ್ರೈನೇಜಿನ ತುಂಬ ಸಮಸ್ಯೆ ಇದೆ. ನಾವು ಮೊನ್ನೆ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಮತ್ತು ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಿದ್ದಾರೆ ಅವರಿಗೂ ಕೂಡ ಅದರ ಬಗ್ಗೆ ನಾವು ಮನವಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿಗೆ ಒಂದು ಡ್ರೈನೇಜಿನ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತ ನಮ್ಮ ಶಾಸಕರು ನಮಗೆ ಹೇಳಿದ್ದಾರೆ. ಅದರ ಒಟ್ಟಿಗೆ ಇಲ್ಲಿ ಕೋಟೆಕಾರ ಪಟ್ಟಣ ಪಂಚಾಯತಿಯಲ್ಲಿ ಮನೆ ನಿವೇಶನ ಇಲ್ಲದವರು ತುಂಬ ಮಂದಿ ನಮಗೆ ಅರ್ಜಿಯನ್ನು ಹಾಕಿದ್ದಾರೆ. ಈಗಾಗಲೇ ನಾವು ಪಟ್ಟಣ ಪಂಚಾಯತಿನಿಂದ ಅವರಿಗೆ ಜಾಗವನ್ನು ಗುರುತಿಸಿದ್ದೇವೆ. ಈಗಾಗಲೇ ಸುಮಾರು ಒಂದು 900 ಮಂದಿ ಮುಟ್ಟ ನಮಗೆ ಇಲ್ಲಿ ಅರ್ಜಿಯನ್ನು ಕೊಟ್ಟಿದ್ದಾರೆ. ಆ ಅರ್ಜಿಯನ್ನು ಈಗಾಗಲೇ ನಮ್ಮ ಪರಿಶೀಲನೆಯ ಹಂತದಲ್ಲಿದೆ. ಮತ್ತು ಆ ಕಟ್ಟಡಕ್ಕೆ ಏನೆಲ್ಲ ಮೂಲಭೂತ ವ್ಯವಸ್ಥೆ ಆಗಬೇಕು, ಅದಕ್ಕೆ ಸರ್ಕಾರದಿಂದ ಅನುದಾನ ಏನು ಬರಬೇಕು, ಅದನ್ನೇ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ವಿಶೇಷವಾಗಿ ನಮ್ಮ ಶಾಸಕರಾದಂಥ ವಸತಿ ಸಚಿವರಾಗಿದ್ದಾರೆ. ನಮಗೆ ಆದಷ್ಟು ಬೇಗ ಅವರು ಅನುದಾನವನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅದರ ಒಟ್ಟಿಗೆ ಈ ಕೋಟೆಕಾರ ಗ್ರಾಮದಲ್ಲಿ ಯಾರಿಗೆ ವಸತಿ ಇಲ್ಲ, ನಾವು ಆದಷ್ಟು ಬೇಗ ವಸತಿಯನ್ನು ಕೊಡುವ ಮುಖಾಂತರ ಒಂದು ಮಾದರಿ ಕೋಟೆಕಾರ ಪಟ್ಟಣ ಪಂಚಾಯತನ್ನು ಮಾಡ್ತೇವೆ ಅಂತ ಹೇಳಿ ಅವಕಾಶಕ್ಕಾಗಿ ಪಂಚಾಯತ್ ಅವರು ಈಗ ನಾನು ಎದೆ ತಪ್ಪಿ ಹೇಳ್ತೇನೆ. ಯಾಕಂದರೆ ಅವರ ಸಹಕಾರ ಇದ್ದಕ್ಕೆ ನಮಗೆ ಶಾಲೆ ಬರಲಿಕ್ಕಾಗ್ತದೆ. ನಮ್ಮ ಖಂಡಿತ ಶಾಲೆ ಆಗ್ತಾ ಇದ್ದಿಲ್ಲ. ಅವೆಲ್ಲ ಸದಸ್ಯರು ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾಕಂದರೆ ಅವರನ್ನು ನಾವು ಚಿರಕಾಲ ಅಂದರೆ ನಾವು ಈ ಶಾಲೆ ಎಲ್ಲಿವರೆಗೆ ಸೂರ್ಯಚಂದ್ರ ಇರ್ತಾರೋ ಅಲ್ಲಿವರೆಗೆ ನಮ್ಮ ಕೋಟೆಕಾರ ಪಂಚಾಯತ್ ಮತ್ತು ಕೋಟೆಕಾರ ಪಟ್ಟಣ ಪಂಚಾಯತ್ ನೆನೆಸಿಕೊಳ್ಳುವಂಥ ಕಾರ್ಯವನ್ನು ಮಾಡಿದರೆ ಅವರೆಲ್ಲ ಸದಸ್ಯರು ನಮಗೆ ಅವರಿಗೆ ಚಿರಋಣಿಯಾಗಿರ್ತೇನೆ ನಾನು ಮುಖ್ಯ ಶಿಕ್ಷಕರೇ. ಹಾಗೆ ಕೆಲವೊಂದು ಸಾರಿ ನಾನು ಅಧ್ಯಕ್ಷರಲ್ಲಿ ಮತ್ತು ಮೇಡಮಲ್ಲಿ ಮನವಿ ಮಾಡಿಕೊಂಡಾಗ ಅವರು ಹೇಳಿದ್ರು ನಿಮಗೆ ಸಹಕಾರ ಕೊಡ್ತೇನೆ ಅಂತ ಹೇಳಿದರೆ ನಮಗೆ ಕೆಲವೊಂದು ಸರ್ಕಾರದಿಂದ ನಿರೀಕ್ಷೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಶಾಲೆ ಎನ್ನುವುದು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ಮೂಲಭೂತ ಸೌಲಭ್ಯಗಳು ನಮ್ಮಲ್ಲಿ ಕೊರತೆ ಇದೆ.
ನಾವು ಕೆಲವು ವಿಷಯಗಳಲ್ಲಿ ಅವರಿಗೆ ಹೋಗಿ ಆಫೀಸಲ್ಲಿ ಹೋದಾಗ ಇಲ್ಲ ಅಂತ ಹೇಳಿಲ್ಲ. ಇನ್ನು ಮುಂದೆ ಸಹ ಈ ಶಾಲೆಯ ಉಳಿವಿಗಾಗಿ ಅವರೆಲ್ಲರ ಸದಸ್ಯರು, ಅಧ್ಯಕ್ಷರು ಮತ್ತು ಮೇಡಮ್ ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡೋದ್ರಿಂದ ನಮೀಗ ಸದ್ಯದಲ್ಲಿ ನಮಗಿದು ಗ್ರೌಂಡು ಲೆವೆಲ್ ಮಾಡಿಕೊಡಬೇಕಾಗಿ, ಹಾಗೆ ಹಳೆ ಕಟ್ಟಡವನ್ನು ದುರಸ್ತಿ ಮಾಡಿಕೊಡಬೇಕಾಗಿ ನಾವು ಎಲ್ಲರ ಪರವಾಗಿ ನಿಮ್ಮಲ್ಲಿ ಭಿನ್ನ ಮಾಡಿಕೊಳ್ತೇನೆ. ಅದನ್ನು ತಾವು ದಯವಿಟ್ಟು ಮಾಡಿಕೊಡಿ. ಯಾಕಂದರೆ ನಮ್ಮ ಸಂಬಂಧ ಚಿರಕಾಲ ಯಾವತ್ತೂ ಇರ್ತದೆ. ಯಾಕಂದರೆ ಎಲ್ಲಿವರೆಗೆ ನಾನು ಹೇಳಿದೆ, ಈ ಶಾಲೆ ಇದು ಕೋಟೆಗಾರು ಪಟ್ಟಣ ಪಂಚಾಯತ್ ಮತ್ತು ಕೋಟೆಗಾರಿನ ಪಂಚಾಯತ್ ಆದ ಶಾಲೆ ಇದು. ಈ ಶಾಲೆ ಬರಬೇಕು ಅವರು ಮಾಡಿದ ತ್ಯಾಗ ಯಾರೂ ಸಹ ಮರೆಯುವುದಿಲ್ಲ. ಇದು ಒಂದು ಕಾಲದಲ್ಲಿ ಕಾಡಿನಾಗಿದ್ದ ಪ್ರದೇಶ. ಇದನ್ನು ತರಲಿಕ್ಕೆ ಅವರು ಬುಲ್ಡೇಜರ್ ಕೊಟ್ಟು ಹಣ ಕೊಟ್ಟು ಸ್ವಂತ ಅವರ ಕೈಯಿಂದ ಹಣ ಹಾಕಿ ಮಾಡಿದ್ದಾರೆ. ಅವರು ಈ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಇನ್ನು ಹೋದ ಉದಯಕುಮಾರ್ ಹತ್ತಿರ ಇದು ನಮ್ಮ ಶಾಲೆ, ನಿಮ್ಮ ಶಾಲೆ, ನಿಮ್ಮದೇ ಶಾಲೆ, ನೀವು ದತ್ತು ಸ್ವೀಕರಿಸಿದ ಶಾಲೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ನಾವೆಲ್ಲ ಸಹಕಾರ ಇನ್ನು ಮುಂದೆ ಮಗದೊಮ್ಮೆ ಕೊಡಬೇಕಾಗಿ ನಾವೆಲ್ಲ ಸದಸ್ಯ ಬಂಧುಗಳಲ್ಲಿ, ಅಧ್ಯಕ್ಷರು ಮತ್ತು ಅಧಿಕಾರಿಗಳಲ್ಲಿ ನಾನು ಭಿನ್ನ ಮಾಡಿಕೊಳ್ಳುವುದು. 2 ವರ್ಷ ಸಾಧಾರಣ ಪಟ್ಟಣ ಪಂಚಾಯತ್ ನಮ್ಮ ಕೋಟೆಗಾರ ಗ್ರಾಮ ಪಂಚಾಯತಿಂದ ಮೇಲ್ದರ್ಜೆಗೇರಿ 2 ವರ್ಷ ಆಗಿದೆ. ಅದರಲ್ಲಿ ಹಲವಾರು ಸರ್ಕಾರದ ಹಲವಾರು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ಸಲ ಕೆಲವು ವರ್ಷದಿಂದ ಅನುಷ್ಠಾನ ಮಾಡಬೇಕಂತ ನಮ್ಮ ಮನಸ್ಸಲ್ಲಿತ್ತು. ಆದರೆ ಹಲವಾರು ತೊಡಕುಗಳಿಂದ ನಮಗೆ ಆಗಲಿಲ್ಲ. ಈ ಸಲ ಇದರಲ್ಲಿ ನಾವು ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮವನ್ನು ಸರಿಯಾಗಿ ವ್ಯವಸ್ಥಿತ ರೀತಿಯಾಗಿ ಆಗಬೇಕಂತಾದರೆ ನಮ್ಮ ಈ ಮಕ್ಕಳ ಹೆತ್ತವರು ಹಾಗೆ ನಮ್ಮ ಇಡೀ ಊರಿನ ಗ್ರಾಮಸ್ಥರು ಇದಕ್ಕೆ ಕೈಗೊಳಿಸಬೇಕಾಗಿ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.